ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮವನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ಮಂಗಳೂರಿನ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಶೋರೂಮ್ಗಳಲ್ಲಿ ವಿಕೆ ಉತ್ಸವ್ 2020ರ ಶಾಪ್ ಅಂಡ್ ವಿನ್ ಲಕ್ಕಿ ಕೂಪನ್ ಆಯೋಜಿಸಲಾಗಿದ್ದು, ನಗರದ ಯಯ್ಯಾಡಿಯಲ್ಲಿರುವ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಶೋರೂಮ್ನಲ್ಲಿ ಲಕ್ಕಿ ಡ್ರಾದ ಅದೃಷ್ಟಶಾಲಿಗಳನ್ನು ಆಯ್ಕೆಗೊಳಿಸಲಾಯಿತು. ಗ್ರಾಹಕರಿಗೆ ಪ್ರತಿ ಸಂದರ್ಭದಲ್ಲಿ ಭರ್ಜರಿ ಆಫರ್ಗಳನ್ನು ನೀಡುತ್ತಾ ಮನಗೆದ್ದಿರುವ ಮಂಗಳೂರಿನ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಶೋರೂಮ್ಗಳಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಕೆ ಉತ್ಸವ್ 2020 ಶಾಪ್ ಅಂಡ್ ವಿನ್ ಲಕ್ಕಿ ಡ್ರಾ ನಡೆಸಲಾಯಿತು. ಪ್ರತಿ 5,000 ಖರೀದಿಗೆ ಕೂಪನ್ ನೀಡಲಾಗಿತ್ತು. ಇದರ ಅದೃಷ್ಟಶಾಲಿಗಳನ್ನು ಇಂದು ಆಯ್ಕೆಗೊಳಿಸಲಾಯಿತು. ನಗರದ ಯಯ್ಯಾಡಿಯಲ್ಲಿರುವ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಶೋರೂಮ್ನಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಮಂಗಳೂರಿನ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಯೋಗೀಶ್ ಆಚಾರ್ಯ ಅವರು 2020 ಶಾಪ್ ಅಂಡ್ ವಿನ್ ಲಕ್ಕಿ ವಿಜೇತರನ್ನ ಆಯ್ಕೆಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಕೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬರುತ್ತಿದೆ. ಮಾತ್ರವಲ್ಲದೆ ಗ್ರಾಹಕರ ಜೊತೆಗೆ ಉತ್ತಮ ಸಂಬಂಧವನ್ನ ನೀಡುತ್ತಾ ಬಂದಿದೆ ಎಂದು ಅವರು ಹೇಳಿದರು. ವಿಕೆ ಗ್ರೂಪಿನೊಟ್ಟಿಗೆ ಸಂಯೋಜಿಸುವ ಕೆನರಾ ಬ್ಯಾಂಕ್ ಸದೈವ ಸಂತೋಷ ಪಡುತ್ತದೆ. ಕೆನರಾ ಬ್ಯಾಂಕ್ ಟೇಕ್ಸ್ ಪ್ರೈಡ್ ಟು ಪಾರ್ಟಿಸಿಪೇಟ್ ವಿತ್ ವಿಕೆ ಗ್ರೂಪ್, the esteemed client of Canara Bank, and today when they are having their lucky draw, Canara Bank takes pride. And as he has rightly mentioned, for the quality products at a reasonable cost and with the best of the service, today VK has established a name of its own, and I'm very sure soon they will be establishing more branches which the customers are looking forward to have. ತದಬಳಿಕ ಮಾತನಾಡಿದ ಉದ್ಯಮಿ ರತ್ನಾಕರ್ ಜೈನ್ ಮಾತನಾಡಿ, ಬೆಳೆಯುತ್ತಿರುವ ನಗರ ಪ್ರದೇಶದಲ್ಲಿ ವಿಕೆ ತನ್ನ ಸೇವೆಯನ್ನ ಇನ್ನಷ್ಟು ಯಶಸ್ವಿಗೊಳಿಸಲಿ ಎಂದು ಶುಭ ಹಾರೈಸಿದರು. ಈಗ ಮಂಗಳೂರು ನಗರದಲ್ಲಿ ಬೆಳೆಯುತ್ತಿರುವಂತಹ ನಗರದಲ್ಲಿ ಯಾವುದೇ ಒಬ್ಬರು ಒಂದು ಐಟಮ್ ಪರ್ಚೇಸ್ ಗೃಹ ಬಳಕೆ ಐಟಮ್ ಪರ್ಚೇಸ್ ಮಾಡಬೇಕಾದ್ರೆ ಒಮ್ಮೆ ವಿಕೆಗೆ ಹೋಗಿ ನೋಡಿ ಬರುವಂತ ಹೇಳಿ ಆ ಮಾತು ಬರುವಂತಹ ಕಾಲಕ್ಕೆ ಅವರು ಶಾಪನ್ನು ಮೂಡಿಸಿಕೊಂಡು ಬಂದಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಎಲ್ಲ ಕಡೆ ನಾನು ಈಗ ಹೇಳಿದಾಗೆ ಅಂಗಡಿಗಳು ಓಪನ್ ಆಗ್ತದೆ, ಫರ್ನಿಚರ್ ಅಂಗಡಿ ಬಂದ್ ಆಗ್ತಿರ್ತದೆ. ಆದರೆ ಇವರು ಇದ್ದ ಒಂದು ವ್ಯವಸ್ಥೆಯನ್ನು ಭದ್ರಗೊಳಿಸಿ ಈಗ 15,000 ಸ್ಕ್ವೇರ್ ಫೀಟ್ ಇದು ತೊಕ್ಕೊಟ್ಟಲ್ಲಿ ಶಾಪನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರಲ್ಲಿರುವಂತಹ ವ್ಯವಹಾರದಲ್ಲಿರುವಂತಹ ಧರ್ಮ ಉಪಯೋಗಿಸಿ ಮಾಡಿಕೊಂಡಿದ್ದಾರೆ. ಅವರ ಕಸ್ಟಮರ್ ಅನ್ನು ಪರ್ಮನೆಂಟ್ ಆಗಿ FD ಆಗಿ ಇಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಅವರು ಬಿಸಿನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳುತ್ತಾ, ಕೆನರಾ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಎಎಸ್ ಭಟ್ ಮಾತನಾಡಿ, 4ನೇ ವರ್ಷಕ್ಕೆ ಕಾಲಿಟ್ಟ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಮಾಲೀಕರ ಹಾಗೂ ಸಿಬ್ಬಂದಿಗಳ ಶ್ರದ್ಧೆ, ಶ್ರಮವೇ ಕಾರಣ ಅಂತ ಹೇಳಿದ್ರು. ಯಾವುದೇ ಒಂದು ಸಂಸ್ಥೆಯ ಯಶಸ್ಸಿಗೆ ಮುಖ್ಯವಾಗಿ ಕಾರಣಗಳು ಒಂದು ಹಾರ್ಡ್ ವರ್ಕ್, ಆಕರ್ಷಕ ಬೆಲೆ ಹಾಗೂ ಆಫ್ಟರ್ ಸೇಲ್ ಸರ್ವಿಸ್. ಇದು ಮೂರು ಕೂಡ ಮುಖ್ಯವಾಗಿರುತ್ತದೆ. ಇದು ಇಲ್ಲದೆ ಯಾವುದೇ ಸಂಸ್ಥೆ ಕೂಡ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಈ ಮೂರು ಇದರ ಕಾರಣಗಳಿಂದಾಗಿ ವಿಠಲ್ ಕುಲಾಲ್ ಅವರು ಸಾಧಾರಣ ಒಂದು 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದಾರೆ. ಈ 3 ವರ್ಷದಿಂದ ಈ ಮೆಗಾ ಶೋರೂಮನ್ನು ಸ್ಥಾಪನೆ ಮಾಡಿ ಒಳ್ಳೆಯ ಯಶಸ್ಸನ್ನು ಸಾಧಿಸಿರುತ್ತಾರೆ. ಹಾಗೂ ಇನ್ನು ಬರುವ 1 ತಿಂಗಳ ಅವಧಿಯಲ್ಲಿ ತೊಕ್ಕೊಟ್ಟಿನಲ್ಲಿ ಅವರೊಂದು ಮೆಗಾ ಶೋರೂಮನ್ನು ಓಪನ್ ಮಾಡುವರಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಹಕರಿಗೂ ಸಹಕಾರವನ್ನು ಕೂಡ ಈ ವಿಠಲ್ ಕುಲಾಲ್ಗೆ ಸಿಗಲೆಂದು ಹಾರೈಸುತ್ತೇನೆ. ಹಾಗೂ ಈ ಸಂದರ್ಭ ಕೆನರಾ ಬ್ಯಾಂಕ್ ಮುಖ್ಯ ಪ್ರಬಂಧಕರಾದ ರಾಜೇಶ್ ಪೈ, ಡೈಜಿವಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲೆಕ್ಸ್, ಲೋಬೋ ಚೇಂಬರ್ಸ್ ಮಿಲನ್ ಹ್ಯಾರಿಸೋನ್, ಪಾಲುದಾರ ಮೋಹನ್ ಬಾಳಿಗ, ಕರಾವಳಿ ಮಾರ್ಕೆಟಿಂಗ್ನ ಶಿವಾನಂದ, ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಮಾಲಕರಾದ ವಿಠಲ್ ಕುಲಾಲ್, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿಕೆ ಲಿವಿಂಗ್ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ವರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಬಂಪರ್ ಪ್ರೈಸ್ ಆಗಿ ಮಾರುತಿ ಸುಜುಕಿ ವ್ಯಾಗನರ್ ಕಾರನ್ನು ನಾರಾಯಣ ಪೈ, ಸುಜುಕಿ ಆಕ್ಸೆಸ್ 125 ಅನ್ನು ಪವನ್, ಬೆಡ್ರೂಮ್ ಸೆಟ್ ಅನ್ನು ನಳಿನಿ, ಸೋಫಾ ಸೆಟ್ ಕಿಶೋರ್ ಶೆಟ್ಟಿ, ಜೊತೆಗೆ 6S ಡೈನಿಂಗ್ ಸೆಟ್ ಸುಪ್ರಿಯಾ ಸುವರ್ಣ ಪಡೆದ್ರೆ,
ಪ್ಯಾನಸೋನಿಕ್ 40 ಇಂಚಸ್ ಎಲ್ಇಡಿ ಟಿವಿಯನ್ನ ಶೋಭಾ ಶೆಟ್ಟಿ, ಹೈಪರ್ ರೆಫ್ರಿಜರೇಟರ್ ಸಂಧ್ಯಾ, ಪ್ಯಾನಸೋನಿಕ್ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ ಅನ್ನು ಹೆನ್ರಿ, 9ನೇ ರೆಡ್ಮಿ 6 ಸ್ಮಾರ್ಟ್ಫೋನ್ ಅನ್ನು ಶೇಖ್ ಅಹಾ ಅವರು ಅದೃಷ್ಟಶಾಲಿಯಾಗಿ ಆಯ್ಕೆಗೊಂಡರು. ರಚನಾತ್ಮಕ ವಿನ್ಯಾಸ, ವಿವಿಧ ವಿನ್ಯಾಸದ ವಿವಿಧ ಬ್ರ್ಯಾಂಡ್ಗಳ ಪೀಠೋಪಕರಣ ಹಾಗೂ ಎಲೆಕ್ಟ್ರಾನಿಕ್ಸ್ ಇನ್ನಿತರ ಗೃಹೋಪಯೋಗಿ ಸಾಮಗ್ರಿಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯವಿದೆ. ಅನುಕೂಲಕ್ಕೆ ತಕ್ಕಂತೆ ಫರ್ನಿಚರ್ಗಳನ್ನು ಗ್ರಾಹಕರಿಗೆ ಬೇಕಾದಂತೆ ತಯಾರಿಸಿ ನೀಡುವುದು ವಿಕಿಯ ವೈಶಿಷ್ಟ್ಯತೆ. ಉಚಿತ ಹೋಮ್ ಡೆಲಿವರಿ ಮತ್ತು ಬಜಾಜ್ ಫಿನ್ಸರ್ವ್ನಿಂದ ಸಾಲ ಸೌಲಭ್ಯ ಹಾಗೂ ಸುಲಭ ಕಂತುಗಳ ಖರೀದಿಯ ವ್ಯವಸ್ಥೆಯೂ ಇಲ್ಲಿದೆ. ರವಿವಾರವೂ ಈ ಮಳಿಗೆಯು ತೆರೆದಿರಲಿದ್ದು, ಗ್ರಾಹಕರಿಗಾಗಿ ವಿಕಿಯ 2 ಮಳಿಗೆಗಳಲ್ಲೂ ಕೂಡ ವಸ್ತುಗಳ ಮೇಲೆ 0% ಡೌನ್ ಪೇಮೆಂಟ್ ಮತ್ತು ಲೋನ್ ವ್ಯವಸ್ಥೆಗಳನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.